ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 4ನೇ ಅಧ್ಯಾಯ 30, 31, 32, 33 ಶ್ಲೋಕ. ಎಸ್. ತದಾಪಿ ಬತಾ ಮೇ ಧ್ಯೇಯ ಈ ಆತ್ಮಚ ಏವ ಆತ್ಮನ ವಿಭೋ ಅಸಂಪನ್ನ ಇವ ಆಬಾಜಿ ಬ್ರಹ್ಮವರ್ಚಸ್ಯ ಸತ್ತಮ. ಅನುವಾದ: ವೇದಗಳು ಬಯಸುವಂತ ಪ್ರತಿಯೊಂದರಲ್ಲೂ ನಾನು ಪೂರ್ಣ ಸಿದ್ಧತೆ ಪಡೆದಿದ್ದರೂ ಅಸಂತುಷ್ಟಿಯ ಭಾವನೆ ನನಗೆ ಇದೆ. ನೋಡಿ, ಎಲ್ಲ ವೇದಗಳ ರಚನೆ ಮಾಡಿದ್ದು ವೇದವ್ಯಾಸರು, ಎಲ್ಲ ಉಪನಿಷತ್ ರಚನೆ ಮಾಡಿದ್ದು ವೇದವ್ಯಾಸರು, ಎಲ್ಲ ಪುರಾಣ ರಚನೆ ಮಾಡಿದ್ದು ವೇದವ್ಯಾಸಗಳು. ಅದರಲ್ಲಿ ತಾಮಸಿಕ ಪುರಾಣ, ರಾಜಸಿಕ, ಸಾತ್ವಿಕ ಪುರಾಣ ಎಲ್ಲ ರಚನೆ ಮಾಡಿದ ಮೇಲೆ ಕೂಡ ಅವರಿಗೆ ಖುಷಿ ಅನ್ನೋದಿಲ್ಲ. ಯಾಕೆಂದ್ರೆ ಅವರು ಕೃಷ್ಣನ ಗ್ಲೋರಿಫೈ ಮಾಡಲಿಲ್ಲ. ಅಸಂತುಷ್ಟಿಯ ಭಾವನೆ ನನಗಿದೆ. ವೇದವ್ಯಾಸರ ಇದು ಮಾತು. ಭಾವಾರ್ಥ: ಬೈ ಡಿವೈನ್ ಗ್ರೇಸ್ ಯೇಸು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ನಿಸ್ಸಂದೇಹವಾಗಿ ವೇದವ್ಯಾಸರು ವೇದ ಸಿದ್ಧಿಯ ಎಲ್ಲ ವಿವರಗಳಲ್ಲೂ ಪರಿಪೂರ್ಣರಾಗಿದ್ದರು. ಪರಿಪೂರ್ಣ ಆಗದ ಬರಲಿಕ್ಕೆ ಆಗುವುದಿಲ್ಲ. ಜಡ ಪ್ರಪಂಚದಲ್ಲಿ ಮುಳುಗಿರುವ ಜೀವಿಯ ಶುದ್ಧೀಕರಣ ವೇದಗಳಲ್ಲಿ ಹೇಳಿರುವ ಕ್ರಿಯೆಗಳಿಂದ ಸಾಧ್ಯ. ನಾವೆಲ್ಲ ಈ ಜಡ ಪ್ರಪಂಚದಲ್ಲಿದ್ದೇವೆ, ವೇದಗಳಿಂದ ನಮ್ಮ ಸಿದ್ಧಿ ಆಗ್ತದೆ. ಆದರೆ ಅಂತಿಮ ಸಿದ್ಧಿಯೇ ಬೇರೆ. ಸಿದ್ಧಿ ಆಗ್ತದೆ. ಸಿದ್ಧಿ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಅಂದ್ರೆ ಇವರಿಗೆಲ್ಲರಿಗೂ ಸಿದ್ಧಿ ಬೇಕು. ಕರ್ಮಿಗೆ ಎಂತ ಬೇಕು? ಮತ್ತಷ್ಟು ಹಣ, ಇಂದ್ರಿಯ ಸುಖ ಬೇಕು. ಜ್ಞಾನಿಗೆ ಜ್ಞಾನ ಬೇಕು, ಯೋಗಿಗೆ ಸಿದ್ಧಿ ಬೇಕು. ಹಾಗಾಗಿ ಈ ವೇದಗಳಿಂದ ಇದನ್ನು ಪಡಿಬಹುದು. ಯಾವುದು? ಕರ್ಮಿ ಅಂತ ಹೇಳುದು ಜ್ಞಾನ, ಮತ್ತೆ ಈ ಐಕ ಸುಖ, ಮತ್ತೆ ಸಿದ್ಧಿ, ಇದನ್ನು ನಾವು ಪಡಿಬಹುದು ವೇದದಿಂದ. ಆದರೆ ಅಂತಿಮ ಸಿದ್ಧಿಯೇ ಬೇರೆ. ಅಂತಿಮ ಸಿದ್ಧಿ ಅಂದ್ರೆ ಮರಳಿ ದೇವೋತ್ತಮ ನಡೆಗೆ ಹೋಗುವಂಥದ್ದು. ಅದು ವೇದಗಳಿಂದ ತಿಳಿಯದು. ಅದನ್ನು ಸಾಧಿಸದ ಹೊರತು ಜೀವಿ ಸಂಪೂರ್ಣ ಸಾಧನೆ ಮಾಡಿದರೂ ಅತೀಂದ್ರಿಯದ ಸಹಜ ಹಂತದಲ್ಲಿ ನೆಲೆಗೊಳ್ಳಲಾರರು. ಇದನ್ನು ನಾವು ಸಾಧನೆ ಮಾಡಬೇಕು. ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ. ವೇದವ್ಯಾಸರು ಅದರ ಸುಳು ಕಳೆದುಕೊಂಡವರಂತೆ ತೋರಿದರು. ಅವರಿಗೆ ಇದರ ಸುಳು ಕಳೆದುಕೊಂಡದ್ದು, ಆದ್ರಿಂದ ಅವರಲ್ಲಿ ಅಸಂತೃಪ್ತಿ ಇತ್ತು. ವೇದವ್ಯಾಸರ ಹತ್ರ ಕೂಡ ಅಸಂತೃಪ್ತಿ ಇತ್ತು. ಶ್ಲೋಕ 31. ಕಿಂ ವಾ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತ ಪ್ರಿಯ ಪರಮಹಂಸಾನಾಂ ತಯೇವ ಹಿ ಅಚ್ಯುತ ಪ್ರಿಯ. ಅನುವಾದ: ಪರಮಹಂಸರಿಗೆ ಹಾಗೂ ಅಚ್ಯುತನಾದ ಭಗವಂತನಿಗೆ ಪ್ರಿಯವಾದ ದೇವರ ಭಕ್ತಿ ಸೇವೆಯನ್ನು ನಾನು ಎತ್ತಿ ಹೇಳಲಿಲ್ಲವಾದುದರಿಂದ ಈಗ ಆಗಿರಬಹುದು. ನೋಡಿ, ಅವನಿಗೆ ಗೊತ್ತಾಯ್ತು ಅವನ ಕಷ್ಟದ ಹಿಂದೆ ಯಾವ್ದು ರೀಸನ್ ಇರ್ಬೋದು ಅಂತ ವೇದವ್ಯಾಸರಿಗೆ ಗೊತ್ತಾಗುತ್ತೆ. ಅವರಿಗೆ ಗೊತ್ತಾಯ್ತು, ನಾನು ಪರಮಹಂಸರ ಅಚ್ಯುತನಾದ ಭಗವಂತನ ಪ್ರಿಯವಾದ ದೇವರ ಭಕ್ತಿ ಸೇವೆಯನ್ನು ನಾನು ಎತ್ತಿ ಹೇಳಲಿಲ್ಲವಾದುದರಿಂದ ಈಗ ಆಗಿರಬಹುದು. ಕರೆಕ್ಟ್ ಅದು. ಭಾವಾರ್ಥ: ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ವೇದವ್ಯಾಸರು ಅನುಭವಿಸಿದ ಅಸಂತೃಪ್ತಿಯು ಇಲ್ಲಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ. ನೋಡಿ, ಅವರ ಮಾತಿನಿಂದ ಬಂತು. ಅವರು ಅಸಂತೃಪ್ತಿಯ ಕಾರಣ ಅವರ ಮಾತಿನಿಂದ ಬಂತು. ಭಗವಂತನ ಭಕ್ತಿ ಸೇವೆಯೇ ಜೀವಿಯ ಸಹಜ ಸ್ಥಿತಿಯಾದ್ದರಿಂದ ಅವರಿಗೆ ಅಸಂತುಷ್ಟಿ ಉಂಟಾಯಿತು. ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ಜೀವಿಯ ಸ್ವರೂಪ ಕೃಷ್ಣನ ಸೇವೆ ಮಾಡೋದು, ಅದು ಆದ ಕಾರಣ ಹಾಗೆ ಆಯಿತು. ಸೇವೆಯ ಸಹಜ ಸ್ಥಿತಿಯಲ್ಲಿ ಒಬ್ಬ ನೆಲೆಗೊಳ್ಳದ ಹೊರತು ಭಗವಂತನಾಗಲಿ ಆ ಜೀವಿ ಆಗಲಿ ಸಂಪೂರ್ಣ ತೃಪ್ತಿ ಪಡೆಯುವುದಿಲ್ಲ. ಸಹಜ ಸ್ಥಿತಿಯಲ್ಲಿ ಸೇವೆಯ ಅಂದ್ರೆ ಸಹಜ ಸ್ಥಿತಿ ಅಂದ್ರೆ ನಾವು ಕೃಷ್ಣ ಸೇವಕರು, ಇದು ನಮ್ಮ ಸಹಜ ಸ್ಥಿತಿ. ಇದ್ರಲ್ಲಿ ನಾವು ನೆಲೆಗೊಳ್ಳದೆ ನಮಗೆ ಸಂತೋಷ ಸಿಗುವುದಿಲ್ಲ. ಅವರ ಗುರು ನಾರದ ಮಹರ್ಷಿಗಳು ಅವರ ಬಳಿ ಬಂದಾಗ ಈ ಕೊರತೆ ಅನುಭವಕ್ಕೆ ಬಂದಿತ್ತು. ಅದನ್ನು ಹೀಗೆ ವಿವರಿಸಿದೆ. ಮತ್ತೆ ಅಲ್ಲಿ ಅವರ ಗುರು ನಾರದ ಮುನಿಯಲ್ಲಿ ಬರ್ತಾರೆ. ಆಗ
ಇದು ಅನುಭವಿಸಿತು. ಶ್ಲೋಕ 32. ತಸ್ಯ ಏವಂ ಖಿಲಂ ಆತ್ಮನಂ ಮನ್ಯಮಾನಸ್ಯ ಖಿದ್ಯತ ಕೃಷ್ಣಸ್ಯ ನಾರದ ಅವಾಕ್ಯಾತ್ ಆಶ್ರಮಂ ಪ್ರಾಕ್ ಉದಾಹೃತಂ. ಅನುವಾದ: ಈ ಮೊದಲು ಹೇಳಿದಂತೆ ವೇದವ್ಯಾಸರು ತಮ್ಮ ಕೊರತೆಯ ಬಗ್ಗೆ ವಿಷಾದ ಪಡುತ್ತಿದ್ದಾಗ ನಾರದರು ಸರಸ್ವತಿ ನದಿ ತೀರದಲ್ಲಿದ್ದ ವ್ಯಾಸರ ಆಶ್ರಮಕ್ಕೆ ಬಂದರು. ನೋಡಿ, ರೈಟ್ ಟೈಮಿಗೆ ನಾರದು ವೇದವ್ಯಾಸರ ಗುರು. ಹಾಗಾಗಿ ಅವರು ಶೋಕದಲ್ಲಿರುವಾಗ ನಾರದ ಮುನಿ ಅಲ್ಲಿಗೆ ಬರ್ತಾರೆ. ಭಾವಾರ್ಥ: ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ವೇದವ್ಯಾಸರು ಅನುಭವಿಸಿದ ಶೂನ್ಯ ಭಾವವು ಅವರ ಜ್ಞಾನದ ಕೊರತೆಯಿಂದ ಉಂಟಾದದಲ್ಲ. ಅವರಿಗೆ ಅನ್ಲಿಮಿಟೆಡ್ ಜ್ಞಾನ ಇತ್ತು, ಜ್ಞಾನದ ಕೊರತೆ ಅಲ್ಲ. ಭಾಗವತ್ ಧರ್ಮವು ಶುದ್ಧ ಭಗವದ್ಭಕ್ತಿಯ ಸೇವೆ. ಶುದ್ಧ ಭಗವದ್ಭಕ್ತಿಯ ಸೇವೆ, ಶೂನ್ಯ ಭಾವ ಅಲ್ಲ. ಇಲ್ಲಿ ಅದ್ವೈತಿಗಳಿಗೆ, ಅದ್ವೈತಿ ಅಂದ್ರೆ ಶೂನ್ಯ, ಶೂನ್ಯ ಭಾವಕ್ಕೆ ಸ್ಕೋಪ್ ಇಲ್ಲ ಎಲ್ಲಿ ಭಗವದ್ಭಕ್ತಿಯಲ್ಲಿ. ಇಲ್ಲಿ ಅದ್ವೈತಿಗಳಿಗೆ ಪ್ರವೇಶವಿಲ್ಲ, ಅವರಿಗೆ ಎಂಟ್ರಿ ಇಲ್ಲ. ಅದ್ವೈತವಾದಿಗಳಿಗೆ ಎಲ್ಲಿ ಭಕ್ತಿ ಸೇವೆಯಲ್ಲಿ ಅದ್ವೈತಿಯು ಪರಮಹಂಸರಲ್ಲಿ ಪರಿಗಣಿತ ಅಲ್ಲ. ಸನ್ಯಾಸಿಗಳಲ್ಲಿ ಅತ್ಯಂತ ಪರಿಗಣ. ಪರಮಹಂಸ ಅಂದ್ರೆ ಸನ್ಯಾಸಿಯಲ್ಲಿ ಉನ್ನತ ಪೊಸಿಷನ್, ಪರಿಗಣತ ಅಲ್ಲ. ಅವರು ಅದ್ವೈತಿಗಳು ಪರಮಹಂಸರಾಗಿ ಅಲ್ಲ. ಶ್ರೀಮದ್ ಭಾಗವತವು ಪರಮ ಪುರುಷನ ದಿವ್ಯ ಕಾರ್ಯಗಳ ನಿರೂಪಣೆಗಳಿಂದ ಕೂಡಿರುವಂಥದ್ದು. ಶ್ರೀಮದ್ ಭಾಗವತ ಅಂದ್ರೆ ಭಗವಂತನ ಒಟ್ಟು ಲೀಲೆಗಳು ಇರುವಂಥದ್ದು. ವೇದವ್ಯಾಸರು ದೈವಿ ಶಕ್ತಿ ಸಂಪನ್ನರಾಗಿದ್ದರೂ ತಮ್ಮ ಯಾವ ಕೃತಿಗಳಲ್ಲಿಯೂ ಭಗವಂತನ ದಿವ್ಯ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ವಿವರಿಸಲಿಲ್ಲವಾದ್ದರಿಂದ ಅವರಿಗೆ ಇನ್ನೂ ಅಸಂತೃಪ್ತಿಯಾಗಿದೆ. ವೇದವ್ಯಾಸ ಶಕ್ತವೇಶ ಅವತಾರ, ಅದರಲ್ಲಿ ಏನು ಡೌಟ್ ಇಲ್ಲ. ಮಾತ್ರ ಅವರು ಯಾವ ಕೃತಿಯಲ್ಲಿ ಕೂಡ ಅಷ್ಟು ಈ 17 ಪುರಾಣ, ಈ 4 ವೇದ, ವೇದಾಂತ ಸೂತ್ರ ಎಲ್ಲ ಬರೆದಿದ್ದಾರೆ. ಆದರೆ ಅದರಲ್ಲಿ ಯಾವ ಕೃತಿಗಳಲ್ಲಿಯೂ ಭಗವಂತನ ದಿವ್ಯ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ವಿವರಿಸಲಾದ್ದರಿಂದ ಅವರಿಗೆ ಇನ್ನೂ ಅಸಂತೃಪ್ತಿ ಆಯಿತು. ಅವರು ಕೃಷ್ಣನ ಗ್ಲೋರಿಫೈ ಮಾಡಲಿಲ್ಲ. ಇದು ನೇರವಾಗಿ ಕೃಷ್ಣನಿಂದಲೇ ಬೋಧಿತವಾದ್ದರಿಂದ ಮೇಲೆ ವಿವರಿಸಿದ ಶೂನ್ಯ ಭಾವದ ಅರಿವು ಅವರಿಗೆ ಆಯಿತು. ಭಗವಂತನ ಪ್ರೀತಿಪೂರ್ವಕ ದಿವ್ಯ ಸೇವೆಯ ಬಿಟ್ಟು ಉಳಿದೆಲ್ಲವೂ ಅರ್ಥಹೀನ ಎಂಬುದು ಇಲ್ಲಿ ಖಚಿತವಾಗಿ ವ್ಯಕ್ತವಾಗಿದೆ. ಭಗವಂತನ ಪ್ರೀತಿಪೂರ್ವಕ ಸೇವೆ ಬಿಟ್ಟು ಉಳಿದದೆಲ್ಲ ಶ್ರಮಯೇವೈ ಕೇವಲ. ಫಲಾಪೇಕ್ಷೆಯುಳ್ಳ ಕಾರ್ಯದ ಅಥವಾ ಮನೋಕಲ್ಪನೆಯ ಪ್ರತ್ಯೇಕ ಪ್ರಯತ್ನವಿಲ್ಲದೆ ಭಗವಂತನ ಪ್ರೀತಿಪೂರ್ವಕ ದಿವ್ಯ ಸೇವೆಯಿಂದಲೇ ಎಲ್ಲ ರೀತಿಯ ತೃಪ್ತಿ ದೊರೆಯುತ್ತದೆ. ನೋಡಿ, ಫಲಾಪೇಕ್ಷೆ ಮತ್ತೆ ಮನೋಕಲ್ಪನೆ ಇದು ಬೇಕಂತಿಲ್ಲ. ಎಂತ ಬೇಕು? ಕೃಷ್ಣನಿಗೆ ಪ್ರೀತಿಪೂರ್ವಕ ಸೇವೆ ಬೇಕು. ಇದು ಮಾಡಿದರೆ ಕೃಷ್ಣ ಸ್ಯಾಟಿಸ್ಫೈ ಆಗ್ತಾನೆ. ಶ್ಲೋಕ 33. ತಂ ಅಭಿಜ್ಞಾಯ ಸಹಸ ಪ್ರತ್ಯುತ್ತಾಯ ಆಗತಂ ಮುನಿ ಪೂಜಾಯಾಂ ಆಸ ವಿಧಿವತ್ ನಾರದಂ ಸುರ ಪೂಜಿತಂ. ಅನುವಾದ: ನಾರದರ ಪವಿತ್ರ ಆಗಮನವಾದಾಗ ವೇದವ್ಯಾಸರು ಗೌರವದಿಂದ ಎದ್ದು ನಿಂತು ಸೃಷ್ಟಿಕರ್ತ ಬ್ರಹ್ಮನ ನೀಡುವ ಗೌರವಕ್ಕೆ ಸಮಾನವಾದ ಗೌರವದಿಂದ ಅವರನ್ನು ಪೂಜಿಸಿದರು. ನೋಡಿ, ಇದು ಎಟಿಕೇಟ್. ಎಟಿಕೇಟ್ ಅಂದ್ರೆ ವೈಷ್ಣವರನ್ನು ಮತ್ತೆ ಶುದ್ಧ ಭಕ್ತರನ್ನು ಕಂಡುವಾಗ ನಾವು ಅಲ್ಲಿ ಅಡ್ಡ ಬೀಳ್ಬೇಕು. ಈಗ ವೇದವ್ಯಾಸರು ಎಂತ ಮಾಡಿದ್ರು? ಎದ್ದು ನಿಂತರು. ಯಾರು? ನಾರದ ಮುನಿ ಬರುವಾಗ. ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಕೊಡುವ ಮರ್ಯಾದೆಯನ್ನು ಕೊಟ್ರಂತೆ. ಸೇಮ್. ಈಗ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ವಿಧಿ ಎಂದರೆ ಬ್ರಹ್ಮ, ಮೊದಲು ಸೃಷ್ಟಿಯಾದ ಜೀವಿ. ನೋಡಿ, ಫಸ್ಟ್ ಲಿವಿಂಗ್ ಎಂಟಿಟಿ ಬ್ರಹ್ಮ. ಆತನೇ ವೇದಗಳ ಮೂಲ ವಿದ್ಯಾರ್ಥಿ ಮತ್ತು ಪ್ರಾಧ್ಯಾಪಕ. ಅವನೇ ವೇದದ ಫಸ್ಟ್ ಸ್ಟೂಡೆಂಟ್ ಮತ್ತೆ ಅವ ಪ್ರಾಧ್ಯಾಪಕ. ಆತ ಅದನ್ನು ಶ್ರೀಕೃಷ್ಣನಿಂದ ಕಲಿತು ನಾರದರಿಗೆ ಮೊದಲು ಬೋಧಿಸಿದ. ಕೃಷ್ಣನಿಂದ ಕಲಿತಿದ್ದ ಮತ್ತೆ ನಾರದರಿಗೆ ಫಸ್ಟ್ ಆಗಿ ಅದನ್ನು ಬೋಧನೆ ಮಾಡಿದ. ಹೀಗಾಗಿ ಆಧ್ಯಾತ್ಮ ಗುರು ಪರಂಪರೆಯಲ್ಲಿ ನಾರದರು 2ನೇ ಆಚಾರ್ಯರು. ಈಗ ನಮ್ಮ ಪುಸ್ತಕ ನೋಡಿ, ಈ ಭಗವದ್ಗೀತಾ ಅದರಲ್ಲಿ
ಕೃಷ್ಣ ಆದ್ಮೇಲೆ ಬ್ರಹ್ಮ, ಬ್ರಹ್ಮ ಆದ್ಮೇಲೆ ನಾರದ, ನಾರದ ಆದ್ಮೇಲೆ ವೇದವ್ಯಾಸ, ವೇದವ್ಯಾಸ ಆದ್ಮೇಲೆ ಮಧ್ವಾಚಾರ್ಯ. ಈ ರೀತಿ ಗುರು ಪರಂಪರೆ ಉಂಟು. ಹೀಗಾಗಿ ಆಧ್ಯಾತ್ಮ ಗುರು ಪರಂಪರೆಯಲ್ಲಿ ನಾರದರು ಎರಡನೇ ಆಚಾರ್ಯರು, ಅವರಿಗೆ ಸಮಾನ ಗೌರವ. ಇದೇ ರೀತಿಯಲ್ಲಿ ಅನಂತರ ಬರುವ ಪರಂಪರೆಯ ಎಲ್ಲ ಶಿಷ್ಯರು ಆದಿಗುರುವಿನ ಪ್ರತಿನಿಧಿಗಳಂತೆ ಇರುವುದನ್ನು ಅವರೆಲ್ಲರೂ ಸಮವಾಗಿ ಗೌರವ. ಎಂತಾಗ್ತದೆ ಅಂದ್ರೆ, ಇದೇ ರೀತಿಯಲ್ಲಿ ಅನಂತರ ಬರುವ ಪರಂಪರೆ ಎಲ್ಲ ಶಿಷ್ಯರು ಆದಿಗುರುವಿನ ಪ್ರತಿನಿಧಿ ಅಂದ್ರೆ ಆ ಗುರು ಪರಂಪರೆಯಲ್ಲಿ ಬರ್ತಾರೆ ಇರುವುದರಿಂದ ಅವರೆಲ್ಲರೂ ಸಮಾನ ಗೌರವ, ಅವರಿಗೆ ಕೂಡ ಸೇಮ್ ರೆಸ್ಪೆಕ್ಟ್. ಆ ಗುರು ಪರಂಪರೆ ಅಂದ್ರೆ ಸೇಮ್ ರೆಸ್ಪೆಕ್ಟ್, ಇಲ್ಲವೇ ಇಲ್ಲ. ಇಲ್ಲಿ ಶ್ರೀಮದ್ ಭಾಗವತ ಮೊದಲನೇ ಸ್ಕಂದದ ನಾರದ ಆಗಮನ ಎಂಬ 4ನೇ ಅಧ್ಯಾಯದ ಭಕ್ತಿಯಾದ ಭಾವಾರ್ಥವು ಮುಗಿಯಿತು. ಎಸ್ ವಂಚಕಲ್ಪತರು ವಿಶ್ಯ ಕೃಪಾ ಸಿಂಧು ವಿಯೇವ ಜಗತ್ತನ ಭಾವನೆಯು ವೈಷ್ಣವ ನಮೋ ನಮಃ. ಅನಂತ